ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟವು ಈಗಾಗಲೇ ಹಲವು ಬಗೆಯ ನವನವೀನ ಉತ್ಪನ್ನಗಳನ್ನು ಪರಿಚಯಿಸಿ ಗ್ರಾಹಕರ ಮನಗೆದ್ದಂತಹ ಸಂಸ್ಥೆ. ಇದೀಗ ಕರ್ನಾಟಕ ಹಾಲು ಮಹಾಮಂಡಳಿಯ ಸಹಯೋಗದೊಂದಿಗೆ ಉತ್ಸವಕ್ಕೆ ನಂದಿನಿ ಚೀಸ್ ಮತ್ತು ನಂದಿನಿ ಶ್ರೀಖಂಡ್ ಎನ್ನುವ ಮತ್ತೆರಡು ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದೆ. ಡಿಸೆಂಬರ್ 24ರಿಂದ ಜನವರಿ 2ರವರೆಗೆ ನಡೆಯಲಿರುವ ನಂದಿನಿ ಸಿಹಿ ಉತ್ಸವಕ್ಕೆ ಮತ್ತೆರಡು ಉತ್ಪನ್ನಗಳು ಸೇರ್ಪಡೆಗೊಳ್ಳಲಿವೆ. ನಂದಿನಿ ಗ್ರಾಹಕರಿಗೆ ಶೇಕಡಾ 10ರಷ್ಟು ರಿಯಾಯಿತಿಗಳೊಂದಿಗೆ ನಂದಿನಿ ಸಿಹಿ ಉತ್ಪನ್ನಗಳನ್ನು ಒದಗಿಸಲು ಸಿಹಿ ಉತ್ಸವ ಕಾರ್ಯಕ್ರಮವನ್ನು ಡಿಸೆಂಬರ್ 24ರಿಂದ ಜನವರಿ 2ರವರೆಗೆ ಆಯೋಜಿಸಿದೆ ಎಂದು ಹೇಳಿದರು. ಈ ಕ್ರಿಸ್ಮಸ್ ಮತ್ತು ಶುಭ ಹೊಸ ವರ್ಷವನ್ನು ನಂದಿನಿಯ ಸಿಹಿಯೊಂದಿಗೆ ಹೆಚ್ಚಿನ ಎಲ್ಲ ಗ್ರಾಹಕರು ಆಚರಿಸಬೇಕು ಅಂತ ಹೇಳುವಂತಹ ಇರಾದೆಯಿಂದ ಇದೇ ತಿಂಗಳು ಅಂದರೆ 24 ನಾಳೆಯಿಂದ ಜನವರಿ 2ರವರೆಗೆ ನಂದಿನಿಯ ಎಲ್ಲ ಸಿಹಿಯ ಒಂದು ಉತ್ಪನ್ನಗಳನ್ನು ಗ್ರಾಹಕರಿಗೆ 10% ರಿಯಾಯಿತಿಯಲ್ಲಿ ನಾವು ವಿತರಣೆ ಮಾಡಲಿಕ್ಕಿದ್ದೇವೆ. ಆದ್ದರಿಂದ ಮುಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಒಕ್ಕೂಟ ಕರ್ನಾಟಕ ಮಹಾಮಂಡಳಿಯೊಂದಿಗೆ ಜಂಟಿಯಾಗಿ ಈ ಒಂದು ಸಿಹಿ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ. ಬಳಿಕ ನಂದಿನಿ ಚೀಸ್ ಮತ್ತು ಶ್ರೀಖಂಡ್ನ ಪೌಷ್ಟಿಕ ಅಂಶಗಳ ಬಗ್ಗೆ ಮಾಹಿತಿ ನೀಡಿದರು. ಸಾಕಷ್ಟು ಬೇರೆ ಬೇರೆ ಅಂಶಗಳನ್ನು ಒಳಗೊಂಡಂತಹ ಅದರಲ್ಲಿ ಕೊಬ್ಬು, ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಸಿಯಂ, ವಿಟಾಮಿನ್ ಎ, ಡಿ ಮತ್ತು ಬಿ ಇತ್ಯಾದಿ ಎಲ್ಲ ವಿಟಾಮಿನ್ಗಳನ್ನು ಮತ್ತು ಈ ಪೋಷಕಾಂಶಗಳನ್ನು ಒಳಗೊಂಡಂತಹ ಚೀಸನ್ನು ಕೂಡ ಬೇರೆ ಬೇರೆ ಪ್ಯಾಕ್ಗಳಲ್ಲಿ ಬಿಡುಗಡೆ ಮಾಡಲಿಕ್ಕಿದ್ದೇವೆ. ಅಂದರೆ ರೈತರಿಗೆ, ನಮ್ಮ ಗ್ರಾಹಕರಿಗೆ ಪರಿಚಯಿಸಲಿಕ್ಕಿದ್ದೇವೆ. ಅದರೊಂದಿಗೆ ನಮ್ಮ ಹತ್ರ ಸಾಕಷ್ಟು ಗ್ರಾಹಕರು ಕೇಳ್ತಾ ಇದ್ದರು, ಏಕೆ ನೀವು ಇನ್ನೂ ನಂದಿನಿಯ ಶ್ರೀಖಂಡನ್ನು ಯಾಕೆ ನಮಗೆ ಇಲ್ಲಿ ಮಾರಾಟ ಮಾಡ್ತಾ ಇಲ್ಲ, ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳೋದ್ರಲ್ಲಿ ಆ ದೃಷ್ಟಿಯಲ್ಲಿ ಬಹುಶಃ ನಾಳೆಯಿಂದ ನಂದಿನಿಯ ಶ್ರೀಖಂಡನ್ನು ಕೂಡ ಈ 2 ಉಭಯ ಜಿಲ್ಲೆಯಲ್ಲಿ ನಮ್ಮ ಈ ಸಿಹಿ ಉತ್ಸವದ ಸಂದರ್ಭದಲ್ಲಿ ಅದನ್ನು ರಿಯಾಯಿತಿಯಲ್ಲಿ ಮಾರಲಿಕ್ಕೆ ನಮ್ಮ ಗ್ರಾಹಕರಿಗೆ ಕೊಡಲಿಕ್ಕೆ ನಾವು ಇಚ್ಛೆ ಪಡಿಸಿಕೊಂಡು. ಈ ಸಂದರ್ಭ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರಾದ ಜಿವಿ ಹೆಗ್ಡೆ, ಹಾಲಿ ನಿರ್ದೇಶಕರಾದ ಜಗದೀಶ್ ಕಾರಂತ್, ನಿರಂಜನ್, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸುಚರಿತಾ ಶೆಟ್ಟಿ, ಮಾರುಕಟ್ಟೆ ವ್ಯವಸ್ಥಾಪಕ ಜಯದೇವಪಾಕೆ, ಸ್ಮಿತಾ ಶೆಟ್ಟಿ, ಸುಧಾಕರ್ ರೈ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ನೂತನ ಉತ್ಪನ್ನಗಳ ಪೈಕಿ ನಂದಿನಿ ಚೀಸ್, ಚೆಡ್ಡರ್ ಚೀಸ್, ಮೊಸರೆಲ್ಲಾ ಚೀಸ್, ಪ್ರೊಸೆಸ್ಡ್ ಚೀಸ್, ಸ್ಪ್ರೆಡ್ ಚೀಸ್ ಇತ್ಯಾದಿ ವಿಧಗಳಲ್ಲಿ ಲಭಿಸಲಿದ್ದು 200 ಗ್ರಾಂ, 500 ಗ್ರಾಂ, 1 ಕೆಜಿ ಮತ್ತು 2 ಕೆಜಿ ಪ್ಯಾಕಿಂಗ್ ಗಾತ್ರಗಳಲ್ಲಿ ದೊರೆಯಲಿದೆ. ಇನ್ನು ಹಾಲಿನ ಉತ್ಪನ್ನವಾದ ನಂದಿನಿ ಶ್ರೀಖಂಡ್ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುವ ಸಾಮರ್ಥ್ಯ ಹೊಂದಿದ್ದು ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ. 100 ಗ್ರಾಂ, 200 ಗ್ರಾಂ ಮತ್ತು 400 ಗ್ರಾಂ ಪ್ಯಾಕ್ಗಳಲ್ಲಿ ಇದು ದೊರೆಯಲಿದೆ. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.